ಸತ್ಯದ ತುಳುವೇರ್ ಉಡುಪಿ ಮಂಗಳೂರು ಇವರ ಸಹಕಾರದಲ್ಲಿ ಇಂದು ಜಿ ಶಂಕರ್ ಆರೋಗ್ಯ ಸುರಕ್ಷಾ ಕಾರ್ಡ್ ನೋಂದಣಿ ಹಾಗೂ ನವೀಕರಣದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕುರ್ಕಾಲ ಸುಭಾಷ್ ನಗರದ ಸ್ಥಳೀಯರಿಗೆ ಈ ಯೋಜನೆ ಉಪಯುಕ್ತವಾಗಿದ್ದು ಸುಮಾರು 50 ಕಾರ್ಡ್ ನೋಂದಣಿ ಮಾಡಲಾಗಿದೆ. ಕೆಎಂಸಿ ಹಾಗೂ ಟಿಎಂಪೈ ಆಸ್ಪತ್ರೆಗಳಿಗೆ ಈ ಕಾರ್ಡ್ ಅನ್ವಯವಾಗುತ್ತೆ. ಹಾಗೆಯೇ ನಾಳೆಯೂ ಕೂಡ ನೋಂದಣಿ ಹಾಗೂ ನವೀಕರಣದ ವ್ಯವಸ್ಥೆ ಸಂಜೆ 5 ಗಂಟೆಯವರೆಗೆ ನಡೆಯಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಸತ್ಯದ ತುಳುವೇರ್ ತಂಡದ ಗೌರವಾಧ್ಯಕ್ಷರಾಗಿರುವ ಗೀತಾಂಜಲಿ ಸುವರ್ಣ, ಸಂಸ್ಥಾಪಕ ಪ್ರವೀಣ್ ಕುರ್ಕಾಲ್ ಹಾಗೂ ಸತ್ಯದ ತುಳುವೇರ್ ತಂಡದ ಸದಸ್ಯರಾದ ಅಂಕಿತಾ ಶೆಟ್ಟಿ, ಪ್ರಜ್ಞಾ ಶೆಟ್ಟಿ ಹಾಗೂ ವಿಜಿತ್ ಪಡುಬಿದ್ರೆ ಉಪಸ್ಥಿತರಿದ್ದರು. Gracias.